ಉಡುಪಿಯ ಕಲ್ಸಂಕದಲ್ಲಿ ಸ್ಮರಣಿಕ ನೂತನ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಈ ಬಗೆಗಿನ ಒಂದು ವರದಿ ಇಲ್ಲಿದೆ. ದಿವಾಕರ್ ಸನಿಲ್ ಮಾಲಕತ್ವದ ಸ್ಮರಣಿಕ ಮೊಮೆಂಟೋ ಮತ್ತು ಗಿಫ್ಟ್ ಶಾಪ್ ಇದರ ಸಹ ಸಂಸ್ಥೆಗಳಾದ ಸ್ಮರಣಿಕ ರಾಯಲ್, ಸ್ಮರಣಿಕ ಡಿಜಿಟಲ್ ಅಂಡ್ ಮೀಡಿಯಾ ಹಾಗೂ ಬಾಂಬೆ ಸ್ವೀಟ್ಸ್ ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ಉಡುಪಿಯ ಕಲ್ಸಂಕದಲ್ಲಿ ಜಂಕ್ಷನ್ನ ವಿಶ್ವಾಸ್ ಕಟ್ಟಡದಲ್ಲಿ ಇದರ ಉದ್ಘಾಟನಾ ಸಮಾರಂಭ ಅದ್ದೂರಿಯಿಂದ ನೆರವೇರಿತು. ತನ್ನ ನೂತನ ಮಳಿಗೆಯನ್ನು ಕಲ್ಸಂಕದಲ್ಲಿ ಪ್ರಾರಂಭ ಮಾಡಿದೆ. ಬಹುತೇಕ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆಲ್ಲ ಒಂದು ಉತ್ತಮವಾದಂಥ ಸ್ಮರಣಿಕೆಯನ್ನು ಕೊಡುವುದು ಕೂಡ ಒಂದು ಗೌರವ ಅಂತ ತಿಳಿದುಕೊಂಡಿರುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಕಲಾತ್ಮಕವಾದ ಮೆರುಗಿನೊಂದಿಗೆ ಒಂದು ಸ್ಮರಣಿಕೆಯನ್ನು ರಚನೆ ಮಾಡುವುದು, ಸಾಮಾನ್ಯ ಜನರ ಮಧ್ಯೆ ಗಿಫ್ಟ್ಗಳನ್ನು ವಿತರಣೆ ಮಾಡಲಿಕ್ಕೆ ಅನುಕೂಲಗಳನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು, ಒಂದು ಒಳ್ಳೆಯ ಗ್ರಾಹಕರನ್ನು ಸಂಪಾದನೆ ಮಾಡಲಿಕ್ಕೆ ಅನುಕೂಲವಾಗುವಂಥ ಸ್ಥಿತಿ ಇವತ್ತು ಈ ಸಂಸ್ಥೆಯ ಮಾಲಕ ದಿವಾಕರ್ ಅವರು ಮಾಡಿರುವುದನ್ನು ನಾನು ಕಂಡೆ. ಸ್ಮರಣಿಕ ನೂತನ ಮಳಿಗೆಯ ಉದ್ಘಾಟನೆಯನ್ನ ಉದ್ಯಮಿ ಜಯ ಪೂಜಾರಿ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಸ್ಮರಣಿಕ ಮೊಮೆಂಟೋ ಮತ್ತು ಗಿಫ್ಟ್ ಸೆಂಟರ್ ಹಂತ ಹಂತವಾಗಿ ಬೆಳೆದು ಬಂದು ಉಡುಪಿ ಜಿಲ್ಲೆಯಲ್ಲೇ ಪ್ರಸಿದ್ಧ ಸಂಸ್ಥೆಯನ್ನಾಗಿ ಮಾಡಿ ಅಂತ ಸಂಸ್ಥೆಯ ಮಾಲಕರಾದ ದಿವಾಕರ್ ಸನಿಲ್ ಅವರಿಗೆ ಶುಭ ಹಾರೈಸಿದ್ರು. ಎಲ್ಲ ಉಪಸ್ಥಿತರಿರುವ ಗೌರವಾನ್ವಿತ ಗಣ್ಯರೇ, ವಿಶೇಷವಾಗಿ ದಿವಾಕರ್ ಸನಿಲ್ ಅವರು ನನಗೆ ತುಂಬ ಆತ್ಮೀಯರು. ಕಳೆದ ಸುಮಾರು 26-27 ವರ್ಷದ ಹಿಂದೆ ಈ ಸಂಸ್ಥೆ ಪ್ರಾರಂಭ ಆಗುವಾಗ ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದವ. ತದನಂತರದ ದಿನಗಳಲ್ಲಿ ಅವರ ಎಲ್ಲ ವಿಶೇಷವಾಗಿ ಅವರ ವ್ಯಾವಹಾರಿಕ ಜೀವನ ಅಲ್ಲ, ಅವರ ಸಾಮಾಜಿಕ ಜೀವನ. ಯಾಕಂದರೆ ಕೇವಲ ವ್ಯವಹಾರ ಮಾಡೋದು ಮಾತ್ರ ಪ್ರಾಮುಖ್ಯ ಉದ್ದೇಶ ಇಟ್ಕೊಳ್ಳಿಲ್ಲ, ಸಮಾಜದ ಎಲ್ಲ ರಂಗಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅದು ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ವಿಶೇಷವಾಗಿ ನಮ್ಮ ತುಳುಕೂಟ ಇರ್ಬೋದು, ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿರ್ಬೋದು. ಯಾರಾದರೂ ಅವರಲ್ಲಿ ಏನಾದರೂ ಅಪೇಕ್ಷೆ ಮಾಡಿಕೊಂಡು ಬಂದವರಿಗೆ ಬೇರೆ ಬೇರೆ ರೀತಿಯ ಸಹಕಾರ ನೀಡ್ತಾ ಇರ್ತಾರೆ, ಆರ್ಥಿಕ ಸಹಾಯ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಸಾಕಷ್ಟು ಬೆಳೆದಿದ್ದಾರೆ. ಅವರು ತನ್ನ ಪುಟ್ಟ ಅಂಗಡಿಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಸ್ಥಳೀಯವಾದ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಗ್ರಾಹಕರನ್ನು ಅವರು ಇಲ್ಲಿ ಆಕರ್ಷಿತರಾಗಿ ಇಟ್ಕೊಂಡು ಬೇರೆ ಬೇರೆ ರೀತಿಯ ಸೇವೆ ಮಾಡ್ತಾ ಇದ್ದಾರೆ. 2019ರ ಹೊಸ ವಸ್ತುಗಳ ಪ್ರದರ್ಶನದ ಮುಂಗಡ ಬುಕಿಂಗ್ ಅನ್ನು ಕೂಡ ಇಲ್ಲಿ ಮಾಡಲಾಗ್ತದೆ. ಈ ಸಂಸ್ಥೆಯಲ್ಲಿ ಅಲಂಕಾರಿಕ ವಸ್ತು ಮತ್ತು ಗೂಡು ದೀಪ, ನೆನಪಿನ ಕಾಣಿಕೆ ಗ್ರಾಹಕರಿಗೆ ಲಭ್ಯವಾಗಿದೆ. ಪ್ರತಿ 1000 ರು ಮೇಲ್ಪಟ್ಟ ಖರೀದಿಗೆ ಅದೃಷ್ಟ ಕೂಪನ್ ಕೊಡಲಾಗುತ್ತೆ. ಈ ಸಂಸ್ಥೆ 26 ವರ್ಷವನ್ನ ಯಶಸ್ವಿಯಾಗಿ ಪೂರೈಸಿದುದರಿಂದ ಪ್ರತಿ ಖರೀದಿಗೂ 26ರಷ್ಟು ಡಿಸ್ಕೌಂಟ್ ನೀಡಲಾಗುತ್ತದೆ. ಕಳೆದ 26 ವರ್ಷಗಳಿಂದ ಉಡುಪಿಯಲ್ಲಿ ಸ್ಮರಣಿಕ ಸಂಸ್ಥೆ ಎಲ್ಲ ಜನಮಾನಸದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆ. ಕಾರಣ ಏನಂತ ಹೇಳಿದರೆ, ಆರಂಭದ ದಿನಗಳಿಂದಲೂ ಒಬ್ಬ ಗ್ರಾಹಕರ ಸ್ನೇಹಿಯಾಗಿ ಸಮಾಜಮುಖಿಯಾದ ಚಟುವಟಿಕೆಗಳೊಂದಿಗೆ ವ್ಯಾಪಾರವನ್ನು ಕೇವಲ ವ್ಯವಹಾರಕ್ಕೆ ಸೀಮಿತಗೊಳಿಸದೆ ಎಲ್ಲರೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿಕೊಳ್ಳುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸ್ಮರಣಿಕ ಸಂಸ್ಥೆ ಇಂದು 26 ವರ್ಷ ಪೂರೈಸಿದೆ. ಅದರ 25 ವರ್ಷದ ಸಂಭ್ರಮದ ಒಂದು ಆಚರಣೆಯಲ್ಲಿ ಕೆಲವೊಂದು ಯೋಜನೆಗಳಿತ್ತು. ಅದಕ್ಕೆ ಪೂರಕವಾಗಿ ಪ್ರಥಮವಾಗಿ ಸ್ಮರಣಿಕ ರಾಯಲ್ ಅಂತ ಈ ಸಂಸ್ಥೆ ನಾವು ಇದನ್ನು ಆರಂಭ ಮಾಡುವಾಗ ನಾವು ಉತ್ತರ ಭಾರತದಲ್ಲಿ ನೋಡಿದಂಥ ಕೆಲವೊಂದು ಶೋರೂಮ್ಗಳು ನಮ್ಮ ಉಡುಪಿ ಜನರಿಗೆ ಲಭ್ಯ ಆಗಬೇಕು. ನಮ್ಮ ಈಗಿರುವಂಥ ಶೋರೂಮಲ್ಲಿ ನಮಗೆ ಸ್ವಲ್ಪ ಈ ಡಿಸ್ಪ್ಲೇಗೆ ಮಾಡುವಂಥ ಒಂದು ವ್ಯವಸ್ಥೆ ಸ್ವಲ್ಪ ಕಷ್ಟದಾಯಕವಾದ ಸಂದರ್ಭದಲ್ಲಿ ಈ ಒಂದು ಸಂಕೀರ್ಣ ಸುಮಾರು 100 ಚಿಲ್ಲರೆ ವರ್ಷದಿಂದ ಇದಕ್ಕೆ ಒಂದು ಇತಿಹಾಸ ಇದೆ. ಅಮ್ಮುಂಜೆ ಫ್ಯಾಮಿಲಿಯವರು ಈ ಒಂದು ಕಟ್ಟಡವನ್ನು ಅವರು ಕೂಡ ಒಳ್ಳೆಯ ಮನಸ್ಸಿನಿಂದ ಆರೈಸಿ ನನಗೆ ಈ ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜೈಕರ್ ಶೆಟ್ಟಿ ಇಂದ್ರಾಳಿ, ಕೋಟಾ ಶ್ರೀನಿವಾಸ್ ಪೂಜಾರಿ, ಇತರ ಗಣ್ಯರು ಮತ್ತು ಗ್ರಾಹಕರು ಉಪಸ್ಥಿತರಿದ್ದರು. ಸಂಸ್ಥೆಯ ಪ್ರವರ್ತಕರಾದ ದಿವಾಕರ್ ಸನಿಲ್ ಮತ್ತು ಆಶಾ ದಿವಾಕರ್ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸಿದ್ರು. मेहनत मल्दी ना पूरा ಅಂಚ ಮೇನದ ಮಲ್ಚಿನ ಅಂಚನೆ ದೇವರಿಗೆ ಅದಕ್ಕೆ ಅಂಚನೆ ಅದಕ್ಕೆ ಒಂದು ಸಮ್ಮತಿ ಕರೋಡು ಬಣ್ಣದ್ದು ನಮ್ಮ ಮತ ಇಚ್ಛಾ.
ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.